ಎಜುಕೇಷನ್ ಫಸ್ಟ್ ಸಂಸ್ಥೆಯು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಭಾರತದ ಇಂಗ್ಲಿಷ್ ಪುಸ್ತಕತ್ರ ಎಂದು ರ್ಯಾಂಕ್ ಮತ್ತು ಅಂಕ ನೀಡಿದೆ. 186 ದೇಶಗಳಲ್ಲಿ ಅಧಿಕೃತ ಭಾಷೆಯ ಸ್ಥಾನಮಾನ ಪಡೆದಿರುವ ಒಂದು ಭಾಷೆಯೆಂದರೆ ಅದು ಇಂಗ್ಲಿಷ್ ಮಾತ್ರ. ಪ್ರಪಂಚದಲ್ಲಿ 150 ಕೋಟಿ ಜನರು ಇಂಗ್ಲಿಷ್ ಮಾತನಾಡುತ್ತಾರೆ. ಆದರೆ ಮೂಲ ಇಂಗ್ಲಿಷರ ಸಂಖ್ಯೆ 3.25 ಕೋಟಿ ಮಾತ್ರ. 50 ದೇಶಗಳಲ್ಲಿ ರಾಷ್ಟ್ರೀಯ ಭಾಷೆ, 136 ದೇಶಗಳಲ್ಲಿ ಅಧಿಕೃತ ಭಾಷೆ ಎನಿಸಿದೆ ಇಂಗ್ಲಿಷ್. ಆದರೆ ಸ್ಕ್ಯಾಂಡಿನೇವಿಯನ್ ದೇಶಗಳವರು ಪರ್ಫೆಕ್ಟ್ ಇಂಗ್ಲಿಷ್ ಮಾತನಾಡುವವರಂತೆ ಎಜುಕೇಷನ್ ಫಸ್ಟ್ ಅವರ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟೆಸ್ಟ್ನಂತೆ ಮೊದಲ 10 ಸ್ಥಾನಗಳನ್ನು ಪಡೆದ ದೇಶಗಳು ಹಾಗೂ ಅವು 800ರಲ್ಲಿ ಪಡೆದ ಅಂಕಗಳನ್ನು ನೋಡಬಹುದು. ನೆದರ್ಲ್ಯಾಂಡ್ಸ್ 636, ನಾರ್ವೆ 610, ಸಿಂಗಾಪುರ 609, ಸ್ವೀಡನ್ 608, ಕ್ರೊಷಿಯಾ 607, ಪೋರ್ಚುಗಲ್ 605, ಡೆನ್ಮಾರ್ಕ್ 603, ಗ್ರೀಸ್ 602, ಆಸ್ಟ್ರಿಯಾ 600, ಜರ್ಮನಿ 598, ಭಾರತ 490. ಈ ಪಟ್ಟಿಯಲ್ಲಿ 9 ಇಂಗ್ಲಿಷ್ ಉತ್ತಮ ಎನಿಸಿದ್ರೆ ಭಾರತದ ಇಂಗ್ಲಿಷ್ ಕಳಪೆ ಎಂದು ಹೇಳಲಾಗಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.